ಪ್ರಭು ಶ್ರೀರಾಮಚಂದ್ರನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಭಾರತ ಮಾತೆಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಭಾಗದಲ್ಲಿ ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ಶಕ್ತಿಯನ್ನ ಕೊಡಬೇಕಂತ ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಗಬೇಕು. ಹಿಂದೂ ಸಮಾಜದ ಅಸ್ಮಿತೆಯನ್ನ ಪ್ರಶ್ನಿಸತಕ್ಕಂಥ ಸಂದರ್ಭದಲ್ಲಿ ಸಮಾಜಕ್ಕೆ ನಾವೆಲ್ಲರೂ ಸಂಘಟಿತರಾಗಿದ್ದೇವೆ ಅನ್ನತಕ್ಕಂಥ ಸಂದೇಶವನ್ನ ಕೊಡತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಆರಾಧಿಸತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ಹೆಸರಿನಲ್ಲಿ ಮಂದಿರವನ್ನ ನಿರ್ಮಾಣ ಮಾಡತಕ್ಕಂಥ ನೆನಪನ್ನ ಇವತ್ತು ಮಾಡಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಅಯೋಧ್ಯೆಯಲ್ಲಿ ನಡೆದಿರತಕ್ಕಂಥ ಹೋರಾಟಗಳು, ಜನ್ಮಸ್ಥಾನದಲ್ಲಿ ಮಂದಿರವನ್ನ ನಿರ್ಮಾಣ ಮಾಡ್ತೇವೆ ಅನ್ನತಕ್ಕಂಥ ಯೋಚನೆಯಲ್ಲಿ ಸಹಸ್ರಾರು ಕಾರ್ಯಕರ್ತರ ಬಲಿದಾನ ಆಗಿರತಕ್ಕಂಥ ಆ ಸನ್ನಿವೇಶಗಳು ಇವತ್ತು ನಮ್ಮ ಕಣ್ಣೆದುರಿಗೆ ಹಾದು ಹೋಗತಕ್ಕಂಥ ವಿಚಾರಗಳನ್ನ ನಾವೆಲ್ಲ ಮನಸ್ಸಿನಲ್ಲಿ ಇವತ್ತು ಕಾಣ್ತಾ ಇದ್ದೇವೆ. ಆದರೆ ಅವತ್ತು ಮಾಡಿರತಕ್ಕಂತಹ ಯೋಚನೆಗಳು ಇವತ್ತು ಆ ಜನ್ಮಭೂಮಿಯಲ್ಲಿ ಮಂದಿರದ ನಿರ್ಮಾಣ ಆಗಿ ಆ ನಿರ್ಮಾಣದ ಜನ್ಮಸ್ಥಾನದಲ್ಲಿ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಹೋರಾಟದ ಅಡಿಯಲ್ಲಿ ತ್ಯಾಗ ಮಾಡಿರ್ತಕ್ಕಂಥ ಬಲಿದಾನ ಆಗಿರತಕ್ಕಂಥ ಸಹಸ್ರಾರು ಕಾರ್ಯಕರ್ತರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗತಕ್ಕಂಥ ನೆಮ್ಮದಿಯನ್ನು ಕಾಣತಕ್ಕಂಥ ಸನ್ನಿವೇಶದಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಪರಮೇಶ್ವರಯ್ಯರವರ ಯೋಚನೆ ಕೂಡ ಹಾಗೇ ಆಗಿತ್ತು ಅಂತ ನಾನು ಭಾವಿಸಿದ್ದೇನೆ. ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಒಂದಾಗಬೇಕು. ಆ ಧರ್ಮವನ್ನ ಬಿಟ್ಟು ಒಂದು ಕ್ಷಣವೂ ಕೂಡ ಈ ಭೂಮಿಯಲ್ಲಿ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಅವರು ಇಟ್ಟಿರ್ತಕ್ಕಂತಹ ಆ ಯೋಚನೆಗಳು ಇವತ್ತು ಈ ಭಾಗದಲ್ಲಿ ನಾವೆಲ್ಲರೂ ರಾಜಕೀಯ ರಹಿತವಾಗಿ ಹಿಂದೂ ಸಮಾಜಕ್ಕೋಸ್ಕರ ಯಾವುದೇ ಕಾರ್ಯವನ್ನು ಕೂಡ ಮಾಡೋದಕ್ಕೆ ಸಿದ್ಧರಿದ್ದೇವೆ ಅನ್ನತಕ್ಕಂಥ ಸಂದೇಶವನ್ನ ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನ ನೀವು ಮಾಡಿದ್ದೀರಿ. ನಾನು ವಿಶೇಷವಾಗಿ ನಿಮಗೆ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸುವುದಕ್ಕೆ ಇಷ್ಟಪಡ್ತೇನೆ. ನೂರಾರು ಸವಾಲುಗಳ ನಡುವೆ ಹಿಂದೂ ಸಮಾಜವನ್ನ ರಕ್ಷಣೆ ಮಾಡಬೇಕಾಗಿರತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಸಮಾಜಕ್ಕೋಸ್ಕರ ಸರ್ವಸ್ವವನ್ನ ತ್ಯಾಗ ಮಾಡಿರತಕ್ಕಂಥ, ರಾಷ್ಟ್ರೀಯತೆಯ ಜೊತೆಗೆ ಈ ದೇಶದಲ್ಲಿ ಮತ್ತೆ ಪರಮ ವೈಭವವನ್ನು ಕಾಣಬೇಕು, ಜಗತ್ತು ಈ ರಾಷ್ಟ್ರಕ್ಕೆ ನಮಿಸತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಬೇಕು, ವಿಶ್ವವಂದ್ಯ ರಾಷ್ಟ್ರವಾಗಿ ಭಾರತ ಆಗಬೇಕು, ಹಿಂದೂ ರಾಷ್ಟ್ರದ ಕನಸು ಸಾಕಾರಗೊಳ್ಳಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಕೆಲಸ ಮಾಡಿರತಕ್ಕಂತಹ ನೂರಾರು ಕಾರ್ಯಕರ್ತರ ಹತ್ಯೆ ಆಗಿದ್ದು ನಮ್ಮೆಲ್ಲರ ಕಣ್ಣ ಮುಂದೆ ಇವತ್ತು ಕಾಣ್ತಾ ಇದೆ. ಅದು ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ರುದ್ರೇಶನ ಹತ್ಯೆ ಇರಬಹುದು, ಮಂಗಳೂರಿನಲ್ಲಿ ನಡೆದಿರತಕ್ಕಂತಹ ದೀಪಕ್ ರಾವ್ ಹತ್ಯೆ ಇರಬಹುದು, ಮಡಿಕೇರಿಯಲ್ಲಿ ನಡೆದಿರತಕ್ಕಂತಹ ಗುಡ್ಡಪ್ಪನ ಹತ್ಯೆ ಇರಬಹುದು, ಬಂಟ್ವಾಳದಲ್ಲಿ ನಡೆದಿರತಕ್ಕಂತಹ ಶರತ್ ಮಡಿವಾಳನ ಹತ್ಯೆ ಇರಬಹುದು, ಮೊನ್ನೆ ಬೆಳ್ಳಾರಿಯಲ್ಲಿ ನಡೆದಿರತಕ್ಕಂತಹ ಬೀದಿ ಹೆಣವಾಗಿರತಕ್ಕಂತಹ ಪ್ರವೀಣ್ ಪೂಜಾರಿಯರ ಹತ್ಯೆ ಇವತ್ತು ನಮ್ಮ ಕಣ್ಣ ಮುಂದೆ ಇವತ್ತು ಕಾಣತಕ್ಕಂತಹ ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ. ಒಂದು 5 ವರ್ಷಗಳ ಹಿಂದೆ ಈ ರಾಜ್ಯದಲ್ಲಿ ನಡೆದಿರತಕ್ಕಂಥ ಅನೇಕ ಹಿಂದೂ ವಿರೋಧಿ ಧೋರಣೆಗಳ ಪರಿಣಾಮವಾಗಿ ಇಡೀ ಹಿಂದೂ ಸಮಾಜ ಸಾಕಷ್ಟು ನೋವುಗಳು, ಅಪಮಾನಗಳು, ಅವಮಾನಗಳನ್ನ ಸಹಿಸ್ತಾ ಸಂಘರ್ಷದ ಮುಖಾಂತರ ನಮ್ಮ ಹಿಂದೂ ಸಮಾಜವನ್ನ ರಕ್ಷಣೆ ಮಾಡತಕ್ಕಂಥ ಅನೇಕ ಕೆಲಸ ಕಾರ್ಯಗಳು ದೇವದುರ್ಲಭ ಕಾರ್ಯಕರ್ತರಿಂದ ಆಗಿದೆ ಅನ್ನೋದನ್ನ ಇವತ್ತು ನಾವೆಲ್ಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ಆದ್ರೆ ಇವತ್ತು ಕಾರ್ಯಕರ್ತರ ಆಧಾರಿತವಾಗಿರತಕ್ಕಂತಹ ಸಂಘಟನೆಗಳಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆಯನ್ನ ಅಪೇಕ್ಷೆ ಮಾಡದೆ ರಕ್ತವನ್ನ ಬೆವರನ್ನಾಗಿ ಮಾಡಿ
ಈ ಕೇಸರಿಯ ಧ್ವಜದ ಅಡಿಯಲ್ಲಿ ನಾವು ಹಿಂದೂ ಸಮಾಜ ಸಂಘಟಿತ ಆಗಬೇಕು. ಯಾವತ್ತೂ ಕೂಡ ಹಿಂದೂಗಳು ಈ ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂತಹ ವಾತಾವರಣ ನಿರ್ಮಾಣ ಆಗಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಸಿಲ್ಲದಂತಹ ಸನ್ನಿವೇಶದಲ್ಲಿ ಒಂದಷ್ಟು ವಿಚಾರಧಾರೆಗಳ ತತ್ವ ಸಿದ್ಧಾಂತಗಳನ್ನ ಬಿಟ್ಟಿರ್ತಕ್ಕಂಥ ವ್ಯವಸ್ಥೆಯ ವಿರುದ್ಧ ಇವತ್ತು ಸಂಘಟಿತವಾಗಿರ್ತಕ್ಕಂಥ ಹೋರಾಟದ ಮುಖಾಂತರ ಒಂದು ಸಂದೇಶವನ್ನ ಕೊಡಬೇಕು ಅಂತಕ್ಕಂಥ ಯೋಚನೆಯಡಿಯಲ್ಲಿ ಇವತ್ತು ಜಿಲ್ಲೆಯಾದ್ಯಂತ ವ್ಯಾಪಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಡೆಯುವುದನ್ನು ನಾವೆಲ್ಲ ಕಂಡಿದ್ದೇವೆ. ಅಧಿಕಾರ ಪಡೆದಿರತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ರಕ್ಷಣೆಯನ್ನ ಮಾಡಬೇಕಾಗಿರ್ತಕ್ಕಂತಹ ಜನಪ್ರತಿನಿಧಿಗಳು ಹಿಂದೂ ಸಮಾಜದ ಸಂಸ್ಕೃತಿಯ ರಾಯಭಾರಿಗಳಾಗಿರತಕ್ಕಂಥ ನಮ್ಮ ತಾಯಂದಿರು ಸಹೋದರಿಯರ ಮೇಲೆ ಅತ್ಯಾಚಾರದಂತಹ ಘನಘೋರ ಕೃತ್ಯಗಳು ನಡೆದಂತಹ ಸಂದರ್ಭದಲ್ಲಿ ಕಾರ್ಯಕರ್ತರ ಜೊತೆಗೆ ನಿಲ್ಲಬೇಕಾಗಿರತಕ್ಕಂತಹ ಜನಪ್ರತಿನಿಧಿಗಳು ಯಾವ ಈ ಸಮಾಜದ ಅತ್ಯಂತ ಶ್ರದ್ಧೆಯಿಂದ ಕಾಣತಕ್ಕಂತಹ ತಾಯಿಯ ನಂತರದ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥ ಗೋಮಾತೆಯನ್ನ ಖಂಡದರು ಹತ್ಯೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕಾರ್ಯಕರ್ತರ ಭಾವನೆಗಳನ್ನ ಅರಿತು ಕಾರ್ಯಕರ್ತರ ಜೊತೆಗೆ ನಿಲ್ಲಬೇಕಾಗಿರ್ತಕ್ಕಂತಹ ಜನಪ್ರತಿನಿಧಿಗಳು ಇವತ್ತು ಎಲ್ಲವನ್ನ ಕೂಡ ಬಿಟ್ಟು ಅಧಿಕಾರಕ್ಕೋಸ್ಕರ ಸ್ವಾರ್ಥದ ವ್ಯವಸ್ಥೆಗೋಸ್ಕರ ಇವತ್ತು ಇವೆಲ್ಲವನ್ನ ಬಿಟ್ಟು ಅವರವರ ಕೆಲಸ ಮಾಡತಕ್ಕಂಥ ವಿದ್ಯಮಾನಗಳನ್ನ ನಾವು ಅನೇಕ ವರ್ಷಗಳಿಂದ ನಾವೆಲ್ಲ ಕಾಣ್ತಾ ಇದ್ದೇವೆ. ಧರ್ಮ ಆಧಾರಿತವಾಗಿರ್ತಕ್ಕಂತಹ ರಾಜಕಾರಣದ ಜೊತೆಗೆ ಬೇಕು, ಸಂಸ್ಕೃತಿ ವಿಚಾರಧಾರೆಗಳ ಜೊತೆಗೆ ಜಗತ್ತಿಗೆ ಒಂದು ನೇತೃತ್ವವನ್ನು ಕೊಡ್ತಕ್ಕಂಥ ಶಕ್ತಿ ರಾಷ್ಟ್ರಕ್ಕೆ ಬರಬೇಕು ಅಂತಕ್ಕಂಥ ಯೋಚನೆಯಡಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸುಮಾರು 98 ವರ್ಷಗಳ ಸುದೀರ್ಘವಾಗಿರತಕ್ಕಂತಹ ಕೆಲಸ ಕಾರ್ಯಗಳ ಜೊತೆಗೆ ಹಿಂದೂ ಸಮಾಜದ ಹಿಂದೆ ನಿಂತು ರಕ್ಷಣೆ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿತ್ತು. ಅಪಮಾನ, ಅವಮಾನ, ಸಂಘರ್ಷ, ನೋವುಗಳು ಎಲ್ಲ ಸಂದರ್ಭದಲ್ಲಿ ಕೂಡ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಕೊಡ್ತಾ ಯಾವ ಸನಾತನವಾಗಿರತಕ್ಕಂತಹ ಧರ್ಮ ಪರಂಪರೆಯ ಜೊತೆಗೆ ಈ ರಾಷ್ಟ್ರವನ್ನ ಮುನ್ನಡೆಸಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗತಕ್ಕಂತಹ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಸಾಕಾರಗೊಂಡು ಹಿಂದುತ್ವವನ್ನ ಮತ್ತೆ ಪ್ರತಿಪಾದನೆ ಮಾಡತಕ್ಕಂತಹ ವ್ಯವಸ್ಥೆ ಮತ್ತೆ ಮನೆ ಮನೆಯಲ್ಲಿ ಮನಮನದಲ್ಲಿ ಆಗಬೇಕು ಅನ್ನುವಂತಹ ಯೋಚನೆಯಡಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂತದ್ದನ್ನ ನಾವೆಲ್ಲ ಕಂಡಿದ್ದೇವೆ. ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಯಾರು ಯಾವ ಕೆಲಸವನ್ನ ಮಾಡಬೇಕು ಅನ್ನುವಂತ ಅರಿವನ್ನ ಇಲ್ಲದೆ ಇವತ್ತು ಅಧಿಕಾರಕ್ಕೋಸ್ಕರ ಎಲ್ಲವನ್ನ ತತ್ವ, ಸಿದ್ಧಾಂತ, ಆದರ್ಶ ಎಲ್ಲವನ್ನ ಕೂಡ ಬಿಟ್ಟು ಸ್ವಾರ್ಥದ ಹಿನ್ನೆಲೆಯಿಂದ ಕೆಲಸ ಮಾಡಿ ಇವತ್ತು ಸಮಾಜದಲ್ಲಿ ಒಂದಷ್ಟು ನೋವುಗಳು, ಸಮಾಜದಲ್ಲಿ ಒಂದಷ್ಟು ಆತಂಕದ ವಾತಾವರಣದ ಸೂಕ್ಷ್ಮತೆಯನ್ನು ನಾವೆಲ್ಲ ಕಂಡಿದ್ದೇವೆ ಅಂತ ನಾನು ಭಾವಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಕೆಲಸ ಕಾರ್ಯಗಳು ಮುಂದಿನ ದಿವಸದಲ್ಲಿ ಆಗಬೇಕು. ಯಾವ ಇವತ್ತು ಕೆಲಸ ಕಾರ್ಯಗಳ ಒತ್ತಡದ ನಡುವೆಯೂ ಕೂಡ ಎಲ್ಲವನ್ನ ಬಿಟ್ಟು ಈ ಸಮಾಜಕ್ಕೋಸ್ಕರ ಅರ್ಪಣೆ ಮಾಡಿರ್ತಕ್ಕಂತಹ, ಸಮಾಜಕ್ಕೋಸ್ಕರ ಸರ್ವಸ್ವವನ್ನ ತ್ಯಾಗ ಮಾಡಿರ್ತಕ್ಕಂತಹ ಕಾರ್ಯಕರ್ತರ ಭಾವನೆಗಳಿಗೆ ಮುಂದಿನ ದಿವಸದಲ್ಲಿ ಗೌರವ ಕೊಡತಕ್ಕಂಥ ವಿದ್ಯಮಾನಗಳು ಇಡೀ ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ, ರಾಷ್ಟ್ರದಾದ್ಯಂತ ಆಗಬೇಕು ಅನ್ನತಕ್ಕಂಥ ಯೋಚನೆಯ ನಡುವೆ ಇವತ್ತು ಸಂಘಟನೆಯ ಮುಖಾಂತರ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುವುದನ್ನು ನಾವೆಲ್ಲ ಕಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಗ್ರಾಮಾಂತರ ಪ್ರದೇಶವಾಗಿರತಕ್ಕಂಥ ಕಲ್ಮಡ್ಕದಲ್ಲಿ ಕೂಡ ಒಂದು ಇತಿಹಾಸ ನಿರ್ಮಾಣ ಮಾಡತಕ್ಕಂಥ ಒಂದು ಕೆಲಸ ಕಾರ್ಯಗಳು ಸುಳ್ಯ ಭಾಗದಿಂದ ಆರಂಭ ಆಗತಕ್ಕಂಥ ಎಲ್ಲ ಸೂಚನೆಗಳನ್ನ ಇವತ್ತು ಕಾರ್ಯಕ್ರಮದ ಮುಖಾಂತರ ನಾವೆಲ್ಲ ಕಂಡಿದ್ದೇವೆ. ಪ್ರಾಯಶಃ ಸುಳ್ಯ ಭಾಗ ಹಿಂದೂ ಸಮಾಜದ ದೊಡ್ಡದಾಗಿರ್ತಕ್ಕಂಥ ಶಕ್ತಿ ಕೇಂದ್ರ ಇರತಕ್ಕಂಥ ಜಾಗ ಇದು. ಪೇಜಾವರ ಸ್ವಾಮೀಜಿಯವರ ಕಾರಿಗೆ ಕಲ್ಲು ಹೊಡೆದಿರತಕ್ಕಂತಹ ವಿದ್ಯಮಾನಗಳು ಇವತ್ತು ಸುಳ್ಯದ ಶಕ್ತಿ ಏನೆಂಬುದನ್ನ ಇವತ್ತು ಇಡೀ ದೇಶಕ್ಕೆ ತೋರಿಸಿರತಕ್ಕಂಥ ಸಂದರ್ಭವನ್ನ ನಾವೆಲ್ಲ ಇವತ್ತು ನೆನಪು ಮಾಡಬೇಕಾಗಿದೆ. ಇವತ್ತು ಜಿಲ್ಲೆಯಾದ್ಯಂತ ಯುವಕರಿಗೆ ಉದ್ಯೋಗಾವಕಾಶದ ಕೊರತೆಯಿಂದಾಗಿ
ಒಂದಷ್ಟು ಯುವಕರು ದಾರಿ ತಪ್ಪತಕ್ಕಂತ ಕೆಲಸ ಕಾರ್ಯಗಳು ಕೂಡ ಜಿಲ್ಲೆಯಲ್ಲಿ ನಡೆಯುವುದನ್ನ ನಾವೆಲ್ಲ ಕಂಡಿದ್ದೇವೆ. ಇವತ್ತು ಪ್ರಾಯಶಃ ಅನೇಕ ಯೋಜನೆಗಳು ಇವತ್ತು ಕೇಂದ್ರ ಸರ್ಕಾರದ ಮುಖಾಂತರ ನರೇಂದ್ರ ಮೋದಿ ಅವರ ಕಲ್ಪನೆಗಳನ್ನ ಇವತ್ತು ಸಾಕಾರಗೊಳಿಸತಕ್ಕಂತ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಜೊತೆಗೆ ಸಾಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಕೃಷಿ ಪ್ರಧಾನವಾಗಿರ್ತಕ್ಕಂಥ ಜಿಲ್ಲೆ ಇದು. ರೈತಾಪಿ ಬಂಧುಗಳಿಗೆ ಒಂದಷ್ಟು ಶಕ್ತಿಯನ್ನು ಕೊಡತಕ್ಕಂತ ಕೆಲಸ ಕಾರ್ಯಗಳು, ಯುವಕರಿಗೆ ಉದ್ಯೋಗಾವಕಾಶದ ವ್ಯವಸ್ಥೆಯನ್ನ ಈ ಜಿಲ್ಲೆಯಲ್ಲಿ ಮಾಡಬೇಕು. ಆ ಮುಖೇನ ಇಡೀ ಸಮಾಜಕ್ಕೆ ಒಂದು ಶಕ್ತಿಯನ್ನು ಕೊಡತಕ್ಕಂತ ಮತ್ತು ಹಿಂದುತ್ವದ ಪ್ರತಿಪಾದನೆಯ ಜೊತೆಗೆ ಅಭಿವೃದ್ಧಿಯನ್ನ ಈ ಜಿಲ್ಲೆಯಲ್ಲಿ ಮಾಡತಕ್ಕಂತ ಒಂದಷ್ಟು ಯೋಚನೆಗಳನ್ನ ಜೊತೆಗೆ ಇವತ್ತು ನಾವೆಲ್ಲ ಜೊತೆಗೆ ಸಾಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿವಸಗಳು ನಮಗೆಲ್ಲರಿಗೂ ಅತ್ಯಂತ ಸಾಮಾಜಿಕ ಜವಾಬ್ದಾರಿಯ ಜೊತೆಗೆ ಬದುಕತಕ್ಕಂತ ದಿವಸಗಳು ಅಂತ ನಾನು ಭಾವಿಸಿದ್ದೇನೆ. ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಕೈಗೊಂಡಿರ್ತಕ್ಕಂಥ ಅನೇಕ ಯೋಜನೆಗಳನ್ನ ಇವತ್ತು ಮನೆಗೆ ತಲುಪಿಸುವಲ್ಲಿ ನಾವೆಲ್ಲ ವಿಫಲರಾಗಿದ್ದೇವೆ. ಇವತ್ತು ಅನೇಕ ಗ್ಯಾರಂಟಿ ಕಾರ್ಡ್ಗಳ ಜೊತೆಗೆ ಗ್ಯಾರಂಟಿಯನ್ನು ಕೊಟ್ಟು ಈ ಸಮಾಜವನ್ನು ಒಡೆಯತಕ್ಕಂತ ಕೆಲಸ ಕಾರ್ಯಗಳು, ಈ ಜನರನ್ನ ದಿಕ್ಕು ತಪ್ಪಿಸತಕ್ಕಂತಹ ಕೆಲಸ ಕಾರ್ಯಗಳು ಇವತ್ತು ವ್ಯವಸ್ಥಿತವಾಗಿ ನಡೆಯುವಂತಹ ಸನ್ನಿವೇಶದಲ್ಲಿ ಸಾಮಾಜಿಕ ಜವಾಬ್ದಾರಿಯ ಜೊತೆಗೆ ನಾವೆಲ್ಲರೂ ಬದುಕುವಂತ ಸಂಕಲ್ಪವನ್ನ ಇವತ್ತು ಮಾಡಬೇಕಾಗಿದೆ. ಯಾವ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೊಟ್ಟಿರತಕ್ಕಂತ ಅನೇಕ ಯೋಜನೆಗಳು ಇನ್ನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಗತ ಆಗದೆ ಇರುವಂತದ್ದು ಅತ್ಯಂತ ದೊಡ್ಡ ದುರಂತ ಅಂತ ನಾವೆಲ್ಲ ಭಾವಿಸಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರತಕ್ಕಂತ ಹಿಂದೂಗಳ ಭಾವನೆಗಳಿಗೆ ಶಕ್ತಿಯನ್ನು ಕೊಡತಕ್ಕಂತ ಕೆಲಸ ಕಾರ್ಯಗಳು, ಯಾವ ಹಿಂದೂ ಸಮಾಜದ ಶಕ್ತಿ ಕೇಂದ್ರವಾಗಿರತಕ್ಕಂತ ಧಾರ್ಮಿಕ ಕೇಂದ್ರಗಳಿಗೆ ಒಂದಷ್ಟು ಶಕ್ತಿಯನ್ನ, ಧರ್ಮ ಶಿಕ್ಷಣವನ್ನ ಕೊಡುವುದರ ಮುಖಾಂತರ ಸಮಾಜದಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಬದಲಾವಣೆಯನ್ನ ತರಬೇಕು ಅನ್ನತಕ್ಕಂಥ ಯೋಚನೆಗಳು, ಇವತ್ತು ಗುಣಮಟ್ಟದ ಶಿಕ್ಷಣದ ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ಯೋಜನೆಯ ವ್ಯವಸ್ಥೆಯನ್ನ ಇವತ್ತು ಸಮಾಜದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಗತಗೊಳಿಸತಕ್ಕಂಥ ಕೆಲಸ ಕಾರ್ಯಗಳು, ಮುರಳಿ ಮನೋಹರ್ ಜೋಶಿ ಅವರು ಇದ್ದಂತಹ ಸಂದರ್ಭದಲ್ಲಿ ಸರ್ವ ಶಿಕ್ಷಣ ಅಭಿಯಾನದ ಮುಖಾಂತರ ಈ ಶಿಕ್ಷಣದಲ್ಲಿ ವ್ಯವಸ್ಥಿತವಾಗಿರತಕ್ಕಂಥ ಬದಲಾವಣೆಯನ್ನು ತರಬೇಕು, ಸುಸಂಸ್ಕೃತವಾಗಿರತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನ ಮಾಡಿರತಕ್ಕಂತಹ ಸಂದರ್ಭದಲ್ಲಿ ಕೇಸರೀಕರಣದ ಹೆಸರಿನಲ್ಲಿ ಅದನ್ನ ವಿರೋಧ ಮಾಡಿರತಕ್ಕಂಥ ಘಟನೆಗಳು ಇವತ್ತು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಎಲ್ಲ ಹಿನ್ನೆಲೆಯನ್ನ ಅರಿತುಕೊಂಡು ಇವತ್ತು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ಹೊಸ ನೀತಿಯನ್ನ ಇವತ್ತು ರೂಪಿಸುವುದರ ಜೊತೆಗೆ ಗುಣಮಟ್ಟದ ಶಿಕ್ಷಣವನ್ನ ಕೊಡೋದರ ಮುಖಾಂತರ ಇಲ್ಲಿ ಸಾಮಾಜಿಕವಾಗಿರತಕ್ಕಂತಹ ಬದಲಾವಣೆಯನ್ನ ಶಿಕ್ಷಣ ಕ್ಷೇತ್ರದಲ್ಲಿ ತರಬೇಕು ಅನ್ನುವಂತಹ ಯೋಚನೆ ಅಡಿಯಲ್ಲಿ ಇವತ್ತು ಕೆಲಸ ಕಾರ್ಯವನ್ನ ಯೋಜನೆಯನ್ನ ಮಾಡಿದ್ದಾರೆ. ನಮ್ಮೆಲ್ಲರ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಇವತ್ತು ನಮ್ಮ ಜೊತೆಗಿದೆ. ಈ ಶ್ರೇಷ್ಠ ಸಂತನ ಮಾದರಿಯಲ್ಲಿ ಜೀವನ ಮಾಡತಕ್ಕಂತ ಮತ್ತು ಒಬ್ಬ ಸಾಮಾನ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈ ರಾಷ್ಟ್ರದ ಅತ್ಯುನ್ನತ ಹುದ್ದೆಯನ್ನ ಏರಿದಂತಹ ಸಂದರ್ಭದಲ್ಲಿ ಯಾವ ರೀತಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಬದಲಾವಣೆಯನ್ನ ಮಾಡಬಹುದು ಅನ್ನೋದನ್ನ ವಿಶ್ವಕ್ಕೆ ತೋರಿಸತಕ್ಕಂತ ಒಂದು ಶ್ರೇಷ್ಠ ಕೆಲಸವನ್ನ ಮಾಡಿರ್ತಕ್ಕಂಥ ಇತಿಹಾಸ ಜಗತ್ತಿನಲ್ಲಿದ್ರೆ ಅದು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡಿದೆ ಅನ್ನೋದನ್ನ ಇವತ್ತು ಸಾರ್ವಜನಿಕವಾಗಿ ಒಪ್ಪಿಕೊಳ್ಳತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಇವತ್ತು ಭಯೋತ್ಪಾದನೆಯಂತಹ ದೊಡ್ಡ ಸಮಸ್ಯೆಯನ್ನ ಶಾಶ್ವತವಾಗಿ ನಿರ್ಮೂಲನೆ ಮಾಡತಕ್ಕಂತಹ ವ್ಯವಸ್ಥೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರ ಮಾಡಿರತಕ್ಕಂತ ಅನೇಕ ರೀತಿಯ ದಿಟ್ಟ ಕ್ರಮಗಳು ಇವತ್ತು ಸಾಮಾಜಿಕವಾಗಿ ಇವತ್ತು ಗೌರವ ಕೊಡತಕ್ಕಂತ, ಸರ್ಕಾರಕ್ಕೆ ಗೌರವ ಕೊಡತಕ್ಕಂತ ಯೋಚನೆಯನ್ನ ನಾವೆಲ್ಲರೂ ಮಾಡತಕ್ಕಂತ ಸನ್ನಿವೇಶದಲ್ಲಿ ಬಂದು ನಿಂತಿದ್ದೇವೆ. ಇವತ್ತು ನಮ್ಮ ಪ್ರತಿ ಕ್ಷಣವೂ ಕೂಡ ಈ ರಾಷ್ಟ್ರದ ಜನರ ಹಿತವನ್ನ ಬಯಸ್ತಕ್ಕಂತ ಮನೆ ಮಠವನ್ನ ಬಿಟ್ಟು ಸಮಾಜಕ್ಕೋಸ್ಕರ, ಈ ರಾಷ್ಟ್ರಕ್ಕೋಸ್ಕರ ಸಮರ್ಪಿತ ಸೇವಾ ಮನೋಭಾವದ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಸೈನಿಕರಿಗೆ ಗೌರವ ಸಿಗತಕ್ಕಂಥ ವಾತಾವರಣ ರಾಜಕಾರಣ 70-75 ವರ್ಷಗಳ ರಾಜಕಾರಣದಲ್ಲಿ ಆಗಿದ್ರೆ ಅದು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ಗೌರವ ಸಿಗತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋದನ್ನ ನಾವೆಲ್ಲರೂ ಒಪ್ಪಿಕೊಳ್ಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಆಗಿರತಕ್ಕಂಥ ಬದಲಾವಣೆಗಳು ನಮ್ಮ ರಾಜ್ಯದಲ್ಲಿಯೂ ಆಗಬೇಕು. ಯಾವ ನರೇಂದ್ರ ಮೋದಿಯವರ ಯೋಜನೆಗಳು ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಕಾರ್ಯಗತಗೊಳಿಸಬೇಕು.
ಆ ಮುಖೇನ ಸಮೃದ್ಧ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ವ್ಯವಸ್ಥಿತ ಕೆಲಸ ಕಾರ್ಯಗಳನ್ನ ನಾವೆಲ್ಲರೂ ಮಾಡ್ತೇವೆ ಅನ್ನತಕ್ಕಂಥ ಸಂಕಲ್ಪವನ್ನ ಮಾಡಿದಾಗ ಈ ರಾಷ್ಟ್ರದ ಯಾವ ಯೋಜನೆಗಳು ರಾಮರಾಜ್ಯದ ಕಲ್ಪನೆಗಳು, ಹಿಂದೂ ರಾಷ್ಟ್ರದ ವಿಚಾರಧಾರೆಗಳು ಯಾವುದಿದೆ ಅವೆಲ್ಲವೂ ಕೂಡ ಸಾಕಾರಗೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನ ಅರಿತುಕೊಂಡವರು ನಾವೆಲ್ಲರೂ ಇದ್ದೀವಿ ಅಂತ ನಾನು ಭಾವಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ಇವತ್ತು ಹೊಸ ಮನ್ವಂತರ ಆರಂಭದ ಆಗತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಮೊನ್ನೆ ನಡೆದಿರತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಸೋತಿದ್ದೇವೆ. ಸಿದ್ಧಾಂತ ತತ್ವಗಳನ್ನು ಬಿಟ್ಟು ಸರ್ವಾಧಿಕಾರಿ ಧೋರಣೆಯ ಮುಖಾಂತರ ದೇವ ದುರ್ಲಭ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಡದಂತಹ ಸನ್ನಿವೇಶದಿಂದಾಗಿ ಇಂಥ ದುರಂತ ನಡೆದಿದೆ ಅನ್ನೋದನ್ನ ನಾವೆಲ್ಲ ಇವತ್ತು ಸಾರ್ವಜನಿಕವಾಗಿ ಒಪ್ಪಿಕೊಳ್ಳಬೇಕಾಗಿರತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಈ ಹಿನ್ನೆಲೆಯನ್ನ ಎಲ್ಲ ಅರಿತುಕೊಂಡು ಸಾಮಾಜಿಕ ಪರಿಕಲ್ಪನೆಯ ಆಧಾರದಲ್ಲಿ ಇವತ್ತು ಧರ್ಮ ಆಧಾರಿತವಾಗಿರತಕ್ಕಂಥ ರಾಜಕಾರಣ ಈ ಕ್ಷೇತ್ರದಲ್ಲಿ ಇರಬೇಕು. ಸನಾತನವಾಗಿರತಕ್ಕಂತಹ ಧರ್ಮ ಪರಂಪರೆ, ನಮ್ಮ ಧರ್ಮಗಳು, ವಿಚಾರಧಾರೆಗಳಿಗೆ ಯಾವತ್ತೂ ಕೂಡ ಈ ಸಮಾಜದಲ್ಲಿ ಗೌರವ ಸಿಗಬೇಕು. ಈ ಸಮಾಜದಲ್ಲಿರ್ತಕ್ಕಂಥ ಸಂಸ್ಕೃತಿ ವಿಚಾರಧಾರೆಗಳನ್ನ ಮುಂದಿನ ಪೀಳಿಗೆಗೆ ಕೊಂಡೊಯ್ಯತಕ್ಕಂಥ ವ್ಯವಸ್ಥಿತ ಕೆಲಸ ಕಾರ್ಯ ನಮ್ಮಿಂದಲೇ ಆಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಹಿಂದುತ್ವವನ್ನ ಪ್ರತಿಪಾದನೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು ವ್ಯಾಪಕವಾಗಿ ಇಡೀ ಜಿಲ್ಲೆಯಾದ್ಯಂತ ಆಗುವುದನ್ನು ನಾವೆಲ್ಲ ಕಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ತಪ್ಪಿರತಕ್ಕಂಥ ಸಿದ್ಧಾಂತಗಳು, ಇಟ್ಟಿರ್ತಕ್ಕಂಥ ತಪ್ಪು ಹೆಜ್ಜೆಗಳನ್ನ ಸರಿಪಡಿಸುವಂತಹ ದೃಷ್ಟಿಕೋನದಿಂದ ನಾವು ಕೂಡ ಕಳೆದ ಚುನಾವಣೆಯಲ್ಲಿ ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು, ಭಾರತೀಯ ಜನತಾ ಪಕ್ಷದ ಪ್ರಮುಖರು, ದಕ್ಷಿಣ ಕನ್ನಡ ಜಿಲ್ಲೆಯ ಪರಮ ಪೂಜ್ಯ ಸ್ವಾಮೀಜಿಗಳು ಮತ್ತು ಸಂಘಟನೆಯ ಪ್ರಮುಖರ ಆಶಯದಂತೆ ಚುನಾವಣೆಯಲ್ಲಿ ನಾನು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದೆ. ಸುಳ್ಯ ಭಾಗದಿಂದ ದೊಡ್ಡದಾಗಿರ್ತಕ್ಕಂತಹ ಸಹಕಾರ, ಸುಳ್ಯ ಭಾಗದಿಂದ ಕಾರ್ಯಕರ್ತರು ತಮ್ಮ ಕ್ಷೇತ್ರವನ್ನು ಬಿಟ್ಟು ಇಡೀ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸಂದೇಶ ರಾಷ್ಟ್ರಕ್ಕೆ ಕಳಿಸಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ಹಗಲು ರಾತ್ರಿ ನಮ್ಮ ಜೊತೆಗೆ ಚುನಾವಣೆಯಲ್ಲಿ ಕೆಲಸ ಮಾಡಿ ಕೊನೆಯ ಕ್ಷಣದಲ್ಲಿ ನಾವು ಸೋತಿರಬಹುದು, ಆದ್ರೆ ಸಿದ್ಧಾಂತಕ್ಕೆ ವಿಜಯ ಆಗಿದೆ ಅನ್ನತಕ್ಕಂಥ ಸಂದೇಶವನ್ನು ಕೊಡುವುದರಲ್ಲೇ ಸುಳ್ಯದ ಕಾರ್ಯಕರ್ತರು ಮತ್ತು ಹಿರಿಯರು ತಾನು ಮನ ಧನಗಳ ಮುಖಾಂತರ ನಮ್ಮ ಜೊತೆಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ನನಗೆ ಅತ್ಯಂತ ವಿಶ್ವಾಸ ಇದೆ. ಒಂದು ವಾರಗಳ ಹಿಂದೆ ಸುಳ್ಯ ಭಾಗದಲ್ಲಿ ಕೂಡ ಸಮಾವೇಶ ನಡೆದಿತ್ತು. ಸುಮಾರು 2-2.5 ಸಾವಿರ ಕಾರ್ಯಕರ್ತರು ಭಾಗವಹಿಸುವುದರ ಮುಖಾಂತರ ಸಮಾಜದಲ್ಲಿ ಸಮಗ್ರವಾಗಿರತಕ್ಕಂಥ ಬದಲಾವಣೆಯನ್ನ ತರಬೇಕು, ಹಿಂದುತ್ವ ಒಂದೇ ಮೂಲ ಮಂತ್ರ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಪಕ್ಷಾತೀತವಾಗಿ ಒಂದೇ ವೇದಿಕೆಯಲ್ಲಿ ಸೇರಿಕೊಳ್ಳತಕ್ಕಂಥ ಮತ್ತು ಒಂದು ಸಂದೇಶವನ್ನ ಕೊಡತಕ್ಕಂಥ ಕೆಲಸ ಕಾರ್ಯ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಇವತ್ತು ನಡೆದಿರತಕ್ಕಂಥ ಸಭೆ ಇದು ಅಂತ ನಾನು ಭಾವಿಸಿದ್ದೇನೆ. ಪರಮೇಶ್ವರಯ್ಯರಂತ ಹಿರಿಯರ ಆಶೀರ್ವಾದ ಇದ್ರೆ ನಿಮ್ಮೆಲ್ಲರ ಆ ಯೋಚನೆಗಳು ಅತ್ಯಂತ ಯಶಸ್ವಿಯಾಗಿ ಈ ಜಿಲ್ಲೆಯಲ್ಲಿ ಹಿಂದುತ್ವದ ಪ್ರತಿಪಾದನೆಯನ್ನ ಮಾಡತಕ್ಕಂಥ ವ್ಯವಸ್ಥಿತ ಕೆಲಸ ಆಗಬೇಕು ಅನ್ನತಕ್ಕಂಥ ನಿಮ್ಮೆಲ್ಲರ ಯೋಚನೆಗಳು ಇದ್ರೆ ಆ ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದದಿಂದ ಮುಂದಿನ ದಿವಸದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವದ ಪ್ರತಿಪಾದನೆ ಆಗುತ್ತೆ. ಯಾವತ್ತೂ ಕೂಡ ಕೇಸರಿಗೆ ಜಯ ಆಗುತ್ತೆ. ಸ್ವಾರ್ಥ ಯಾವ ಸಿದ್ಧಾಂತವನ್ನ ಇಟ್ಟಿರ್ತಕ್ಕಂಥ ಯಾರು ತಪ್ಪು ಕೆಲಸಗಳನ್ನ ಮಾಡಿದಾರ ಅವರೆಲ್ಲರನ್ನ ಮತ್ತೆ ಬದಿಗೆ ಸರಿಸಿ ಒಂದು ಹೊಸ ಮನ್ವಂತರ ನಿರ್ಮಾಣ ಮಾಡತಕ್ಕಂಥ ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗುತ್ತೆ ಅನ್ನತಕ್ಕಂಥ ಸಂದೇಶವನ್ನ ನೀವು ಕೊಟ್ಟಿದ್ದೀರಿ. ನೀವು ಇಟ್ಟಿರ್ತಕ್ಕಂಥ ವಿಶ್ವಾಸಗಳು, ನೀವು ಇಟ್ಟಿರ್ತಕ್ಕಂಥ ಪ್ರೀತಿ ಯಾವತ್ತೂ ಕೂಡ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿರುತ್ತೆ. ನೀವಿಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಚ್ಯುತಿ ಬಾರದಂತ ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ, ಈ ಕ್ಷೇತ್ರದಲ್ಲಿ ಯಾವುದೇ ಹಿಂದೂವಿಗೂ ಕೂಡ ನೋವಾದಂತ, ಯಾವುದೇ ಸಂದರ್ಭದಲ್ಲಿ ಧಾರ್ಮಿಕ ವ್ಯವಸ್ಥೆಗಳಿಗೆ ವಿರೋಧ ಆದಂತಹ ಸಂದರ್ಭದಲ್ಲಿ, ನಮ್ಮ ನಂಬಿಕೆಗಳ ವಿರುದ್ಧ ಯಾವುದೇ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ, ದಿವಸದ ಯಾವುದೇ ಸಂದರ್ಭದಲ್ಲಿ ಕೂಡ ನಾನು ನಿಮ್ಮ ಜೊತೆಗೆ ನಿಂತು ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವುದಕ್ಕೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮ ಮನೆಮಗನ ರೀತಿಯಲ್ಲಿ ನಾನು ಕೂಡ ಇದ್ದೇನೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮುಂದಿನ ದಿವಸಗಳು ನಮಗೆಲ್ಲರಿಗೂ ಸುಖ, ಸಂತೋಷ, ನೆಮ್ಮದಿಯನ್ನ ಕರುಣಿಸಲಿ. ಅಯೋಧ್ಯೆಯಲ್ಲಿರ್ತಕ್ಕಂಥ ಆ ಜನ್ಮಸ್ಥಾನದಲ್ಲಿ ಬ್ರಹ್ಮ ಕಲಶವನ್ನ ನೋಡತಕ್ಕಂಥ ಆ ದಿವಸಗಳು ಅತ್ಯಂತ ಹತ್ತಿರವಾಗಿ ಬರಲಿ. ಪ್ರಭು ಶ್ರೀರಾಮಚಂದ್ರನ ಆದರ್ಶಗಳನ್ನ
ನಮ್ಮ ಜೀವನದಲ್ಲಿ ನಾವು ಕೂಡ ಅಳವಡಿಸಿಕೊಂಡು ಒಂದು ವಿಶ್ವಕ್ಕೆ ಒಳ್ಳೆಯ ಸಂದೇಶವನ್ನ ಕೊಡತಕ್ಕಂತ ಕೆಲಸ ಕಾರ್ಯಗಳು ಮುಂದಿನ ದಿವಸದಲ್ಲಿ ಆಗಲಿ ಅಂತಕ್ಕಂಥ ಆಶಯದ ಜೊತೆಗೆ ನಿಮ್ಮೆಲ್ಲರ ಮುಂದಿನ ಯೋಚನೆಗಳು ಕೂಡ ಆ ಹಿಂದುತ್ವದನ್ನ ಪ್ರತಿಪಾದನೆ ಮಾಡತಕ್ಕಂತ ವ್ಯವಸ್ಥೆಯ ಕಡೆಗೆ ಇರಲಿ. ರಾಜಕೀಯ ಅನ್ನುವಂಥದ್ದು ಅಧಿಕಾರಕ್ಕೋಸ್ಕರ, ಆ ರಾಜಕೀಯ ಅನ್ನುವಂಥದ್ದು ಸ್ವಾರ್ಥಕ್ಕೋಸ್ಕರ ಅನ್ನೋದನ್ನ ತಿಳ್ಕೊಂಡವರು ನಾವೆಲ್ಲ ಇದ್ದೀವಿ ಅಂತ ನಾನು ಭಾವಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಸೂಕ್ಷ್ಮತೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸೂಕ್ಷ್ಮತೆಯನ್ನ ಅರಿತುಕೊಂಡು ಆ ಅನಿವಾರ್ಯ ಸಂದರ್ಭದಲ್ಲೇ ಯಾವ ಹೆಜ್ಜೆಯನ್ನ ಇಡಬೇಕು ಅಂತಕ್ಕಂಥ ತೀರ್ಮಾನವನ್ನ ನೀವೆಲ್ಲರೂ ಮಾಡಿ ಆ ಭಗವಂತ ನಿಮ್ಗೆಲ್ರಿಗೂ ಒಳ್ಳೆಯದನ್ನ ಮಾಡಲಿ ಅಂತಕ್ಕಂಥ ಆಶಯದ ಜೊತೆಗೆ ಮತ್ತೆ ತಮಗೆಲ್ಲರಿಗೂ ಶಿರಬಾಗಿ ವಂದನೆಯನ್ನ ಸಲ್ಲಿಸ್ತಾ ಆ ನರೇಂದ್ರ ಮೋದಿಯವರ ಯೋಚನೆಗಳು ಅತ್ಯಂತ ಯಶಸ್ವಿಯಾಗಿ ಸಾಕಾರಗೊಳ್ಳಿ, ವಿಶ್ವವಂದ್ಯ ರಾಷ್ಟ್ರವಾಗಿ ಭಾರತ ಆಗಲಿ, ಭಾರತ ಮತೆಗೆ ಜಗತ್ತು ಗೌರವ ಕೊಡತಕ್ಕಂತ ಸನ್ನಿವೇಶ ನಿರ್ಮಾಣ ಆಗಲಿ ಮತ್ತು 100ರ ವರ್ಷದಲ್ಲಿ ಪ್ರತಿ ಮನೆಯಲ್ಲಿ ಕೂಡ ಭಗವದ್ಧ್ವಜವನ್ನ ಹಾರಾಟ ಮಾಡತಕ್ಕಂತ ಸಂಕಲ್ಪ ಈ ದಿವಸ ಮಾಡೋಣ ಅಂತಕ್ಕಂಥ ಆಶಯದ ಜೊತೆಗೆ ನಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.